ಕರ್ನಾಟಕ ರಾಜ್ಯದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಧರ್ಮದಂ ರೈಡರ್ಸ್ ಕ್ಲಬ್ ಸುಳ್ಯ ವತಿಯಿಂದ ಸುಳ್ಯ ಪೊಲೀಸ್ ಠಾಣೆಗೆ ಹಾಗೂ ಅಗ್ನಿಶಾಮಕ ಠಾಣೆಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ಗಳನ್ನು ವಿತರಿಸಲಾಯಿತು. ಸುಳ್ಯ ಪೊಲೀಸ್ ಠಾಣೆಯ ಎಎಸ್ಐ ರಘುರಾಮ್ ಹೆಗ್ಡೆ ಹಾಗೂ ಅಗ್ನಿಶಾಮಕ ಠಾಣಾ ಎಎಸ್ಒ ರಾಜಗೋಪಾಲ್ ಇವರಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ಗಳನ್ನು ಕ್ಲಬ್ ವತಿಯಿಂದ ಹಸ್ತಾಂತರಿಸಲಾಯಿತು. ಈ ವೇಳೆ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಕ್ಲಬ್ನ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಈ ದಿವಸ EMRC ಈ ಕ್ಲಬ್ಬಿನ ಉತ್ಸಾಹಿ ತರುಣರು ನಮ್ಮ ಠಾಣೆಗೆ ಬಂದು ಮಾಸ್ಕ್ ಮತ್ತು ಸ್ಯಾನಿಟೈಸರನ್ನು ನೀಡಿದ್ದಾರೆ. ಯುವ ಸಂಘಗಳು ಈ ವಿಷಯದಲ್ಲಿ ಏನಂದರೆ ಈ ಕೋವಿಡ್-19 ದೇಶ ಅಲ್ಲ ಜಗತ್ತಿಗೆ ವ್ಯಾಪ್ತಿಗೊಂಡು ಲಕ್ಷಾಂತರ ಜನರು ಸಾವನ್ನಪ್ಪಿದ ವಿಚಾರಗಳು ನಮಗೆಲ್ಲ ತಿಳಿದಿದೆ. ಸರ್ಕಾರವು ಈ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ. ಇದರ ಜೊತೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸಿಕೊಂಡು ಭಾಳಷ್ಟು ಕೆಲಸವನ್ನು ಮಾಡ್ತಾ ಇದೆ, ಜನರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅದರಲ್ಲಿ ನಮ್ಮ ಈ DMS ಅಂತ ಹೇಳುವಂಥ ಒಂದು ಉತ್ಸಾಹಿ ತರುಣರ ಸಂಘ ಹುಟ್ಟಿಕೊಂಡು ಈ ಬಗ್ಗೆ ಕಳಕಳಿಯಿಂದ ಸರ್ಕಾರಿ ಸಂಸ್ಥೆಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ಕಚೇರಿಗಳಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಣೆ ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ವಿಷಯ. ಈ ಹುಟ್ಟಿಕೊಂಡಂಥ ಸಂಘ ಸಂಸ್ಥೆ ಮುಂದೆ ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಲಿ, ಅನುದಿನವೂ ಜನರ ಸ್ಮರಣೆಯಲ್ಲಿ ಯಾವತ್ತೂ ಇರಲಿ, ಇವರಿಗೆ ಶುಭವಾಗಲಿ ಅಂತ ಹಾರೈಸುತ್ತಾ ಈ ಸುಳ್ಯ ಪೊಲೀಸ್ ಠಾಣೆಯ ಪರವಾಗಿ ನಾನು ಅವರಿಗೆ ಶುಭವನ್ನು ಹಾರೈಸಿ ನನ್ನ ಎರಡು ಮಾತುಗಳನ್ನು ಹೇಳ್ತೇನೆ.